ಸುಳ್ಯ ಮತ್ತು ಮಡಿಕೇರಿ ಗಡಿಭಾಗದ ಪೆರಾಜಿ ಶ್ರೀ ಶಾಸ್ತಾವು ದೇವಸ್ಥಾನದಲ್ಲಿ ನಡೆಯುವ ವಿಶಿಷ್ಟ ಶ್ರೀ ಭಗವತಿ ದೊಡ್ಡಮುಡಿ. ಮುಗಿಲೆತ್ತರದ ಈ ಮುಡಿಗೆ ವಿಶೇಷ ಆಕರ್ಷಣೆಯಿದೆ. ತುಳುನಾಡಿನ ಭೂತಾರಾಧನೆ ಮತ್ತು ಕೇರಳದ ತೆಯ್ಯಂನ ಮಿಳಿತದೊಂದಿಗೆ ನಡೆಯುವ ಪೆರಾಜೆ ದೊಡ್ಡಮುಡಿ ಪ್ರತಿ ವರ್ಷದಂತೆ ಪೆರಾಜಿ ಗ್ರಾಮದ ಶ್ರೀ ಶಾಸ್ತಾವು ದೇವಸ್ಥಾನದಲ್ಲಿ ನಡೆಯಿತು. ಪೆರಾಜಿಯಲ್ಲಿ ಮೂಲದೇವರಾಗಿ ಧರ್ಮಶಾಸ್ತ್ರರನ ಆರಾಧನೆ ಮಾಡಲಾಗುತ್ತಿದೆ. ಧರ್ಮಶಾಸ್ತ್ರಾರ ಎಂದರೆ ಈಶ್ವರ ಮತ್ತು ಪಾರ್ವತಿಯ ಪುತ್ರನ ರಕ್ಷಣೆಗಾಗಿ ಬಂದಿರುವುದು ಪಾರ್ವತಿಯ ರೂಪದ ಭಗವತಿ ದೇವಿ ಎಂದು ಹೇಳಲಾಗುತ್ತಿದ್ದು, ಆ ಮೂಲಕ ಭಗವತಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತಿದೆ. ಧರ್ಮಶಾಸ್ತ್ರಾರ ಭೂತಗಳ ಅಧಿಪತೆ, ಭೂತ ಗಣನಾಯಕ ಎನ್ನಲಾಗುತ್ತಿದ್ದು, ಸಮುದ್ರ ಮಂಥನ ಸಂದರ್ಭದಲ್ಲಿ ಭೂತ ಗಣಗಳ ನಿಗ್ರಹ ಮತ್ತು ವಿಷ ಜಂತುಗಳ ನಿರ್ನಾಮ ಮಾಡಿದವನ್ನೇ ಭೂತನಾಥನಾದ ಧರ್ಮಶಾಸ್ತ್ರಾರ ಎಂದು ಹೇಳಲಾಗುತ್ತಿದೆ. ಆದ ಕಾರಣದಿಂದ 101 ದೈವಗಳ ನೆಲೆಬೀಡು ಪೆರಾಜೆ ಶಾಸ್ತ್ರಾವು ದೇವರ ಸನ್ನಿಧಿ ಎಂದು ಕರೆಯಲಾಗುತ್ತಿದೆ. ಮತ್ತೊಂದು ಕಡೆಯಿಂದ ಕರಿಭೂತ ಕೋಮಾಳಿ ದೈವದ ನಡಾವಳಿ ನಡೆಯುತ್ತಿದ್ದು, ಇದು ಸಹ ಭಗವತಿ ದೈವಕ್ಕೆ ಸಂಬಂಧಪಟ್ಟಂತೆ ಈಶ್ವರ ಪಾರ್ವತಿ ಇಬ್ಬರು ಭೇಟಿಯ ರೂಪದಲ್ಲಿದ್ದು, ಅವರು ದೈವ ರೂಪ ತಾಳಿ ಕರಿಭೂತ ಕೋಮಾಳಿಯಾದರು. ಇದು ಸಹ ಶಾಸ್ತ್ರರ ಮತ್ತೊಂದು ಕಡೆಯಿಂದ ರಕ್ಷಣೆಗೆ ಬಂದಿರುವುದು ಎಂದು ಹೇಳಲಾಗುತ್ತಿದೆ. ಎತ್ತರದ ವೈವಿಧ್ಯಮಯ ಅಲಂಕಾರಗಳಿಂದ ಕೂಡಿದ್ದು, ತೆಳ್ಳೆಗೆ ಸಿಗಿದ ಬಿದಿರಿನ ಸಲಾಕೆಗಳಿಂದ ಗೋಪುರಾಕಾರ ನಿರ್ಮಿಸಿ ಅದಕ್ಕೆ ಬಣ್ಣ ಬಣ್ಣದ ಸೀರೆಗಳನ್ನು ಸುತ್ತಿ ಹಾಗೂ ಹೂಗಳಿಂದ ಸಿಂಗರಿಸಿ ಮುಡಿಯನ್ನ ದೇವಿಯ ರೌದ್ರಾವತಾರದ ರೂಪದಲ್ಲಿ ಭೂತದ ಪಾತ್ರೆಯ ಬೆನ್ನಿಗೆ ಬಿಗಿದು ತಲೆ ಮೇಲೆ ಹೊತ್ತುಕೊಂಡು ಆವೇಶದೊಂದಿಗೆ ಮುಡಿಯನ್ನ ತಲೆ ಮೇಲೆ ಇರಿಸಿ ಹುಲಿ ಚಾವಡಿಯ ಸುತ್ತು ಬರುವುದು. ಜೊತೆಗೆ ಪೆರಾಜಿ ಗ್ರಾಮದ 6 ಗ್ರಾಮಗಳಿಂದ ತೀಯ ಸಮಾಜದ ಮುಖಂಡರು ಸಂಗ್ರಹ ಮಾಡಿದ ಹಿಂಗಾರದಿಂದ ಸಿಂಗರಿಸಿದ ಕಲಶವನ್ನ ತೀಯ ಸಮಾಜ ಮುಖಂಡರೊಬ್ಬರು ಹೊತ್ತುಕೊಂಡು ಮುಡಿಯನ್ನ ಹೊತ್ತ ದೈವವನ್ನ ಹುರಿದುಂಬಿಸುತ್ತಾ ಮುಡಿಯೊಂದಿಗೆ ಸುತ್ತು ಬರುವುದು ದೊಡ್ಡ ಮುಡಿಯ ವೈಶಿಷ್ಟ್ಯವಾಗಿದೆ. ದೊಡ್ಡ ಮುಡಿಯಲ್ಲಿ ತೀಯ ಸಮಾಜ ಇಲ್ಲದೆ ದೈವದ ಯಾವುದೇ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ. ಗ್ರಾಮದಲ್ಲಿಯೂ ಪೆರಾಜಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ 6 ಗ್ರಾಮಗಳಿದ್ದು, ಅಲ್ಲಿನ 28 ಮನೆಗಳಿಂದ 28 ಹಿಂಗಾರವನ್ನ ಸಂಗ್ರಹಿಸಲಾಗುತ್ತದೆ. ಈ ರೀತಿಯ ಧಾರ್ಮಿಕ ನಂಬಿಕೆಯೊಂದಿಗೆ ಭಗವತಿ ದೊಡ್ಡ ಮುಡಿ ನಡೆಯುತ್ತದೆ. ರಾಜ್ಯದಲ್ಲೇ ಅಪರೂಪದ ದೇವಿಯ ಆರಾಧನೆಯ ಮೂಲಕ ಪೂಜಿಸುವ ಪೆರಾಜೆ ಭಗವತಿ ದೊಡ್ಡ ಮುಡಿಯಲ್ಲೇ ಕೇರಳ ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ಬಂದ ಭಕ್ತರು ನೋಡಿ ಭಕ್ತಿಯಿಂದ ಭಾವ ಪರವಶರಾದ್ರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.